ಸಾಕ್ಷಿಕೆರೆ ಕೊಲೆ ಮತ್ತು ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಇದೀಗ ಇನ್ನೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಕೆಲ ತಿಂಗಳ ಹಿಂದೆ ಕಾರ್ತಿಕ್ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಯ ಕೋಣೆಗೆ ತೆರಳಿ ತಾಯಿ ಶ್ಯಾಮಲಾ ಭಟ್ ಅವರ ಸುಮಾರು 1 ಲಕ್ಷ ಬೆಲೆ ಬಾಳುವ ಚಿನ್ನದ ಲಕ್ಷ್ಮೀ ಸರವನ್ನ ಕದ್ದೊಯ್ದಿದ್ದಾನೆ. ಸಂಜೆ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆದಾಗ ಅವರ ಗಮನಕ್ಕೆ ಈ ವಿಷಯ ಬಂದಿತ್ತು. ಅವರು ಸಾಲ ಮಾಡಿ ಮತ್ತೆ ಅಂಥದ್ದೇ ಸರವನ್ನ ಮಾಡಿಸಿಕೊಂಡಿದ್ದರು. ಬಳಿಕ ಮನೆಯಿಂದ ಕಳ್ಳತನ ಮಾಡುವ ವಿಚಾರ ಗೊತ್ತಾಗಿ ಕಪಾಟಿಗೆ ಬೀಗ ಹಾಕಿ ಹೋಗುತ್ತಿದ್ದರು. ಈ ನಡುವೆ ಇತರ ದುರಭ್ಯಾಸವನ್ನೂ ಮೈಗೂಡಿಸಿಕೊಂಡಿದ್ದ ಕಾರ್ತಿಕ್ ನಶೆಯಲ್ಲಿಯೇ ಇರುತ್ತಿದ್ದ. ಆತ್ಮಹತ್ಯೆ ಮಾಡಿದ ದಿನ ಬೆಳಿಗ್ಗೆ ತೋಕೂರು ಸಮೀಪದ ಅಂಗಡಿ ಒಂದರ ಮುಂಭಾಗದಲ್ಲಿ ಸಿಗರೇಟ್ ಸೇದುತ್ತಿದ್ದ. ಈತನ ಬಲಕೈಗೆ ಬಟ್ಟೆ ಸುತ್ತಲಾಗಿತ್ತು. ಪರಿಚಯದವರು ಈ ಬಗ್ಗೆ ವಿಚಾರಿಸಿದಾಗ ಇದು ಗಾಡಿಯಿಂದ ಬಿದ್ದ ಕಾರಣ ಆಗಿದೆ ಎಂದಿದ್ದ. ಕಾರ್ತಿಕ್ನಿಂದಲೇ ಮನೆಯವರಿಗೆ ಗಂಡಾಂತರವಿದೆ ಎಂದು ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದರಂತೆ. ಕಾರ್ತಿಕ್ ವಾಸಿಸುತ್ತಿದ್ದ ಕಟ್ಟಡದ ಕೆಳಗೆ ಬೀದಿ ನಾಯಿ ಇತ್ತು. ಇದರ ಬಗ್ಗೆ ಕಾರ್ತಿಕ್ ಅಪಾರ ಪ್ರೀತಿ ಹೊಂದಿದ್ದ. ಪ್ರತಿದಿನ ಇದಕ್ಕೆ ಬಿಸ್ಕೆಟ್ ಹಾಕುತ್ತಿದ್ದ. ಅದರೊಂದಿಗೆ ಮಾತನಾಡುತ್ತಾ ಹೊತ್ತು ಕಳೆಯುತ್ತಿದ್ದ. ಆದರೆ ಕಾರ್ತಿಕ್ ಆತ್ಮಹತ್ಯೆ ಮಾಡಿ 1 ವಾರದ ಬಳಿಕ ಅಂದರೆ ಶುಕ್ರವಾರ ಸಂಜೆ ಹೊತ್ತು ಕಾರ್ತಿಕ್ ವಾಸವಿದ್ದ ಫ್ಲಾಟ್ ಕೆಳಗೆ ಆ ನಾಯಿ ಕೂಡ ಸತ್ತು ಹೋಗಿರುವುದು ವಿಶೇಷವಾಗಿದೆ.